ಈ ಒಂದು ಕೇಸ್ನಲ್ಲಿ ಮತ್ತೊಬ್ಬರು ಸ್ವಾಮೀಜಿ ಇನ್ವಾಲ್ವ್ ಆಗಿದ್ದಾರೆ. ಅದು ಗುರುಪುರ ಸ್ವಾಮೀಜಿ ಅವರು, ವಜ್ರದೇಹಿ ಸ್ವಾಮೀಜಿ ಅವರು. ತಮಗೆ ಗೊತ್ತಿಲ್ಲ ಗೋವಿಂದ ಬಾ ಪೂಜಾರಿ ಅವರ ವಿಚಾರವಾಗಿ ಅಂತ ತಾವು ಹೇಳ್ತೀರಿ. ಹೌದು. ಓಕೆ, ಆದ್ರೆ ಈಗ ತಮ್ಮ ವಿಚಾರ ಯಾಕೆ ಬಂದಿರುವಂತದನ್ನ ಅಂತ ಹೇಳಿದ್ರೆ 3.5 ಕೋಟಿ ಇದ್ರೊಳಗೆ ವ್ಯವಹಾರ ಆಗಿದೆ. ಅದ್ರಲ್ಲಿ 1.5 ಕೋಟಿ ನಾವು ತಗೊಂಡಿದ್ದೇವೆ ಅಂತ. ಆದ್ರೆ ಇದಕ್ಕಿಂತ ಮೊದಲೇ ಒಂದು ಕರೆ ಬರುತ್ತೆ, ಅಂದ್ರೆ ಈ ವಿಚಾರ ಮೊದಲೇ ತಲುಕು ಹಾಕಿಕೊಂಡಿರುತ್ತೆ. ಯಾಕಂದ್ರೆ ಸತೀಶ್ ಸುರತ್ಕಲ್ ಅವರು ತಮ್ಗೆ ಕರೆ ಮಾಡಿ ಒಂದ್ಸಲ ಕೇಳ್ತಾರೆ, ತದನಂತರ ಕಾಲ್ ಕಟ್ ಮಾಡ್ತಾರೆ. ಬಹುಶಃ ಅವ್ರು ನಮ್ಗೆ ಫೋನ್ ಮಾಡಿದಾಗ ಈ ವಿಷಯ ಪ್ರಸ್ತಾವಕ್ಕೆ ಬಂದದ್ದು. ನಮ್ಗೆ ಅಲ್ಲಿವರೆಗೆ ನಮ್ಮ ಪಾತ್ರ ಇದ್ರಲ್ಲಿ ಇಲ್ವೇ ಇಲ್ಲ, ನಮ್ಗದು ಗೊತ್ತೇ ಇಲ್ಲ. ಈಗ ಸ್ವಾಮೀಜಿ ಅವರು 1.5 ಕೋಟಿ ರೂಪಾಯಿ ತಗೊಂಡು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಂದ್ರೆ ನಾಳೆ ಸಮಾಜ ಏನ್ ಭಾವಿಸಿಕೊಳ್ತದೆ? ಕರೆಕ್ಟ್ ಕರೆಕ್ಟ್, ನಿಜ ನಿಜ, ತಪ್ಪಲ್ವೇ? ಹೌದಪ್ಪ. ನಾವು ಈ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಸಮಾಜಕ್ಕೆ ನಮ್ಮ ಮಾರ್ಗದರ್ಶನವನ್ನ ಮಾಡ್ತಾ ನಾವುಗಳೇ ಇದ್ರ ಸುಳಿಯಲ್ಲಿ ಬಿದ್ರೆ ನಾಳೆ ಸಮಾಜ ಎಲ್ಲರೂ ಚೀತುವನ್ನಲ್ವಾ? ನೀವೊಬ್ರು ಸ್ವಾಮೀಜಿನ ಹೀಗೆ ಮಾಡೋದ ಅಂತ ಹೇಳ್ತಾರೆ. ಇದಕ್ಕೆ ಎಷ್ಟು ಉತ್ತರ ಕೊಡಬಹುದು ಹೇಳಿ ನೋಡೋಣ. ಅಂದ್ರೆ ಚೈತ್ರ ಕುಂದಾಪುರ ಅವರು ಈ ವಂಚನೆಯನ್ನ ಮಾಡಿದ್ದಾರೆ ಅಂತ ನಮ್ಗೇನು. ನಾನು ನೇರವಾಗಿ ಹೋಗ್ತಾ ಇರುವಂತದ್ದು ಸ್ವಾಮೀಜಿ ಅವರ ಬಳಿ ಹೋಗ್ತಾ ಇದ್ದೀನಿ. ಸ್ವಾಮೀಜಿ ಅವರೇ, ಸದ್ಯ ಇವತ್ತು ಹಾಟ್ ಟ್ವಿಸ್ಟ್ ಸಿಕ್ಕಿರುವಂತದ್ದು ಈ ಕೇಸ್ಗೆ ತಮ್ಮ ವಿಚಾರ ಪ್ರಸ್ತಾಪ ಆಗುತ್ತೆ. ಈ ಸ್ವಾಮೀಜಿಯಲ್ಲಿ ಈ ಒಂದು ಕೇಸ್ನಲ್ಲಿ ಮತ್ತೊಬ್ಬರು ಸ್ವಾಮೀಜಿ ಇನ್ವಾಲ್ವ್ ಆಗಿದ್ದಾರೆ. ಅದು ಗುರುಪುರ ಸ್ವಾಮೀಜಿ ಅವರು, ವಜ್ರದೇಹಿ ಸ್ವಾಮೀಜಿ ಅವರು ತಮ್ಮ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಇಲ್ಲಿ ಕರಾವಳಿ ಭಾಗ ನಾಡಿನ ಜನತೆ ನೋಡ್ತಾ ಇದೆ. ಸ್ವಾಮೀಜಿ ಅವರೇ, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ರಿಯಾಕ್ಷನ್. ಪ್ರಪ್ರಥಮವಾಗಿ ಈ ವಿಷಯ ನಮ್ಮ ಗಮನಕ್ಕೆ ಬಂದದ್ದು ಬಹಳ ಹಿಂದೇನೆ, ರೂಮರ್. ಆದ್ರೆ ರೂಮರ್ ಅಂತ ಅಂದಾಗ ನಮ್ಗೆ ಅದರ ಬಗ್ಗೆ ವಿಷಯ ತಿಳುವಳಿಕೆ ಇರುವುದಿಲ್ಲ. ಯಾವಾಗ ನಮ್ಗೆ ನಮ್ಮ ಜಾಗರಣ ವೇದಿಕೆಯ ರಾಷ್ಟ್ರೀಯ ಮುಖಂಡತ್ವದಲ್ಲಿದ್ದಂತಹ, ಈಗ ಅವರು ಸಂಘಟನೆಯಲ್ಲಿಲ್ಲ, ಮಾನ್ಯ ಸತ್ಯಜಿತ್ ಸುರತ್ಕಲ್ ಅವರು ನಮ್ಗೆ ಫೋನ್ ಮಾಡಿದಾಗ ಈ ವಿಷಯ ಪ್ರಸ್ತಾವಕ್ಕೆ ಬಂದದ್ದು. ನಮ್ಗೆ ಅಲ್ಲಿವರೆಗೆ ನಮ್ಮ ಪಾತ್ರ ಇದ್ರಲ್ಲಿ ಇಲ್ವೇ ಇಲ್ಲ, ನಮ್ಗದು ಗೊತ್ತೇ ಇಲ್ಲ. ಯಾವಾಗ ಈ ವಿಷಯ ಬಂತು ಅವಾಗ ಸ್ವಲ್ಪ ಅಲರ್ಟ್ ಆದೆವು. ಯಾರ್ಯಾರನ್ನ ಸಂಪರ್ಕ ಮಾಡ್ಬೇಕು ಅವರನ್ನೆಲ್ಲ ಸಂಪರ್ಕ ಮಾಡಿ ಈ ವಿಷಯವನ್ನ, ನಮ್ಮ ಹೆಸರು ಯಾಕೆ ತಳಕು ಬಿತ್ತು ಅನ್ನುವ ಭಾವನೆಯಿಂದ ಇವತ್ತು ಮಾತಾಡ್ತಾ ಇದ್ದೇವೆ. ನೈಜವಾಗಿ ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಈ ಪ್ರಕರಣಕ್ಕಾಗ್ಲಿ ಅಥವಾ ಇಲ್ಲಿ ನಡೆದಂತ ಘಟನೆಗಳಿಗಾಗ್ಲಿ ಯಾವುದಕ್ಕೂ ನಮಗೆ ಸಂಬಂಧವೇ ಇಲ್ಲ. ಸತ್ಯಜಿತ್ ಸುರತ್ಕಲ್ ಅವರು ಏನು ನಮ್ಮ ಜೊತೆ ಪ್ರಸ್ತಾವ ಮಾಡಿದ್ರಲ್ಲ, ಆ ವಿಷಯಕ್ಕಾಗಿ ನಾವು ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಹೊರಟಿದ್ದು ಅಷ್ಟೇ. ಅಂದ್ರೆ ನಮ್ಮ ಹೆಸರನ್ನ ನೀವು ಯಾಕೆ ಹೇಳ್ತಂದ್ರಿ, ಯಾಕಾಗಿ ನಮ್ಮ ಹೆಸರು ಬಂತು? ಅವಾಗ ಅವರು ಹೇಳಿದ್ದು ಯಾರೋ ಇಬ್ರು ಮಾತಾಡ್ತಾ ಇದ್ರು, ಆ ವಿಷಯಕ್ಕಾಗಿ ನಿಮ್ಮ ಮಾತು ಬಂತು, ಅವಾಗ ನಾನು ನಿಮ್ಮಲ್ಲಿ ಕೇಳಿದೆ ಅಂತ. ಆದ್ರೆ ನಮಗನ್ನಿಸುವುದೇನು ಅಂತಂದ್ರೆ, ಯಾವ ಪ್ರಕರಣ ಇದು ನಡೆದಿದೋ ಆ ಗೋವಿಂದ ಬಾಬು ಪೂಜಾರಿ ಅವರಿಗಾಗ್ಲಿ, ಚೈತ್ರ ಕುಂದಾಪುರಿಗಾಗ್ಲಿ ಅಥವಾ ನಮಗಾಗ್ಲಿ ಇದು ಯಾವ ಸಂಪರ್ಕನೂ ಇಲ್ಲದೆ ನಮ್ಮ ಹೆಸರು ಯಾಕೆ ಬಂತು ಅಂತ ನಮ್ಗೆ ಕುತೂಹಲ. ಆ ಕುತೂಹಲವನ್ನ ನಾವು ತಣಿಸ್ಲಿಕ್ಕಾಗಿ ಇದ್ರೊಳಗೆ ಒಂದು ಸಂಚಾರ ಮಾಡಿದ್ದು. ನಾವು ಯಾರ್ಯಾರನ್ನ ಸಂಪರ್ಕ ಮಾಡಬೇಕು, ಸಂಪರ್ಕ ಮಾಡಿ ಏನ್ ನಡೆದಿದೆ ಘಟನೆ ಅಂತ ಎಲ್ಲ ವಿಚಾರ ಮಾಡ್ತಾ ಹೋದಾಗ 3.5 ಕೋಟಿ ಇದ್ರೊಳಗೆ ವ್ಯವಹಾರ ಆಗಿದೆ. ಅದ್ರಲ್ಲಿ 1.5 ಕೋಟಿ ನಾವು ತಗೊಂಡಿದ್ದೇವೆ ಅಂತ ಬಂದಾಗ ನಾವು ಸಿಟ್ಟಾಗಿ ಇದ್ರ ಮೇಲೆ ಹೋಗಿರೋದು ಅಷ್ಟೇ. ಬಿಟ್ರೆ ಮತ್ತೆ ವಿವರ ಬರುವಾಗ ಅದು ನಾವಲ್ಲ, ಅದು ಅಭಿನವ ಹಾಲ ಸ್ವಾಮಿಗಳು ಅಂತ ಬಂತು. ಅಲ್ಲಿಂದ ಮೇಲೆ ಒಂದು ಹಂತದ ಚಿಟ್ಚಾಟ ಮುಗಿದೋಯ್ತು. ಇದು ಆಗಿರುವಂತದ್ದು ಯಾವಾಗ ಸರ್ ಸ್ವಾಮೀಜಿ? ಇದು ಆಗಿರೋದು ನಮ್ಗೆ ಹೆಚ್ಚು ಕಡಿಮೆ 2 ತಿಂಗಳ ಹಿಂದೆ ಅಂತ ಭಾವನೆ ಇತ್ತು. ಅಲ್ಲಿ ಅವರು ತಾರೀಕು ಮೆನ್ಷನ್ ಮಾಡಿದ್ದಾರೆ ಆ ಐಟಿಗೆ ಕಳಿಸಿದಂತಹ ಪತ್ರದಲ್ಲಿ. ಅದು ಕೂಡ ನಮ್ಗೆ ಈಗಲೂ ಹೇಳ್ತೇವೆ ನಮ್ಮ ಕುಡ್ಲ ವಾಹಿನಿ ಮುಖಾಂತರ, ಆ ಪತ್ರ ಯಾರು ಬರ್ದದ್ದು, ಎಲ್ಲಿಗೆ ಬಂದಿದೆ, ಯಾರು ಒಂದು ಗೊತ್ತಿಲ್ಲ. ಮಾಧ್ಯಮಗಳು ಅದ್ರ ಮೇಲೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾವೆ. ಚೈತ್ರನೇ ಬರ್ದಿದ್ದಾರೋ ಅಥವಾ ಬೇರೆ ಯಾರೋ ಬರ್ದಿದ್ದಾರೋ, ಏನಾಗಿದೆ ಒಂದು ಗೊತ್ತಿಲ್ಲ. ಹಾಗಾಗಿ ಊಹಾಪೋಹಗಳನ್ನು ಇಟ್ಟುಕೊಂಡೇ ನಾವು ಮಾತಾಡ್ತಾ ಇದ್ದೇವೆ. ಅಲ್ಲಿ ನಮ್ಮ ನಂಬರ್ ಮೆನ್ಷನ್ ಆಗಿರುವುದರಿಂದ ಅಲ್ಲಿ ಡೇಟ್ ಅನ್ನು ಅವರು ಕೊಟ್ಟಿದ್ದಾರೆ. 29ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆ ಎಷ್ಟೋ ಸುಮಾರಿಗೆ ನಾವು ಅವರ ಜೊತೆ ಮಾತಾಡಿದ್ದೇವೆ ಅಂತ ಹೇಳಿದ್ದಾರೆ. ಅಷ್ಟೇ ಬಿಟ್ರೆ ಅದರ ಮುಂದಿನ ಯಾವ ವರದಿ, ನಾವು ಏನವರಲ್ಲಿ ಮಾತಾಡಿದ್ದೇವೆ ಅದು ಯಾವುದ್ರ ವರದಿಯೂ ಇಲ್ಲ. ನಾವು ಏನು ಮಾತಾಡಿದ್ದೇವೆ, ಅವರು ನಮ್ಗೆ ಏನು ಉತ್ತರ ಕೊಟ್ಟಿದ್ದಾರೆ, ಇದು ಯಾವ ವಿಷಯವಾಗಿ ಸ್ವಾಮೀಜಿ ನಮಗೆ ಫೋನ್ ಮಾಡಿರೋದು ಎನ್ನುವುದರ ಬಗ್ಗೆ ಎಲ್ಲೂ ಉಲ್ಲೇಖವಿಲ್ಲ. ಈಗ ನಾವು ನಿಮ್ಮ ಮಧ್ಯಕ್ಕೆ ಯಾಕೆ ಬಂದೆವು ಅಂದ್ರೆ ಈ ಊಹಾಪೋಹಗಳು ಸೃಷ್ಟಿಯಾಗತ್ತಲ್ಲ, ಆ ಊಹಾಪೋಹಗಳನ್ನ
ಸೃಷ್ಟಿಯಾಗುವುದಕ್ಕಿಂತ ನಾವೇ ಒಂದು ಸ್ಪಷ್ಟೀಕರಣ ಕೊಟ್ಟರೆ ಮುಗಿದೋಯ್ತಲ್ಲ ಅನ್ನುವ ಕಾರಣಕ್ಕೆ ನಾವು ಈ ಮಧ್ಯದಲ್ಲಿ ಬಂದಿದ್ದೇವೆ. ಕರೆಕ್ಟ್ ಕರೆಕ್ಟ್. ಹಾಗಾಗಿ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ ಸ್ವಾಮೀಜಿ, ತಮ್ಗೆ ಮತ್ತು ಈ ಒಂದು ಕೇಸ್ಗೆ ಸಂಬಂಧ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ. ಇಲ್ಲ, ಓಕೆ, ಇಲ್ಲ. ಆದ್ರೆ ಇದಕ್ಕಿಂತ ಮೊದಲೇ ಒಂದು ಕರೆ ಬರುತ್ತೆ, ಅಂದ್ರೆ ಈ ವಿಚಾರ ಮೊದಲೇ ತಲುಕು ಹಾಕಿಕೊಂಡಿರುತ್ತೆ. ಯಾಕಂದ್ರೆ ಸತೀಶ್ ಸುರತ್ಕಲ್ ಅವರು ತಮ್ಗೆ ಕರೆ ಮಾಡಿ ಒಂದ್ಸಲ ಕೇಳ್ತಾರೆ, ತದನಂತರ ಕಾಲ್ ಕಟ್ ಮಾಡ್ತಾರೆ. ಬಹುಶಃ ತಮ್ಗೆ ಗೊತ್ತಿಲ್ಲ ಗೋವಿಂದ ಬಾ ಪೂಜಾರಿ ಅವರ ವಿಚಾರವಾಗಿ ಅಂತ ತಾವು ಹೇಳ್ತೀರಿ. ಹೌದು. ಓಕೆ, ಆದ್ರೆ ಈಗ ತಮ್ಮ ವಿಚಾರ ಯಾಕೆ ಬಂದಿರುವಂತದನ್ನ ಹೇಳಿದ್ರೆ, ಸ್ವತಃ ಈ ಒಂದು ಐಟಿಗೆ ಬರೆದಿರುವಂತಹ ಪತ್ರದಲ್ಲಿ ಚೈತ್ರ ಕುಂದಾಪುರ ಅವರು ತಮ್ಮ ಬಗ್ಗೆ ಮೇಲನ್ನ ಮಾಡಿರ್ತಾರೆ. ಹಾಗಾಗಿ ತಮ್ಮ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಓಕೆ, ಆದ್ರೆ ಈ ಹಿಂದೆ ಒಬ್ರು ಸ್ವಾಮೀಜಿ ಅವರು ಇದ್ರು ಅಂತ ಬಂದಾಗ ತಮ್ಮ ಬಗ್ಗೆ ಆ ಒಂದು ವಿಚಾರದಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ತಾವು ಪ್ರಸ್ತಾಪ ಮಾಡಿದ್ರಿ ಈಗ. ಯಾಕಂದ್ರೆ ಅದು ನಿಜವಾಗ್ಲೂ ಕೂಡ ಇದ್ದಿರುವಂತದ್ದು ಹಾಲಶ್ರೀ ಸ್ವಾಮೀಜಿಗಳು. ಓಕೆ ಓಕೆ, ಇದು ಸದ್ಯದ ಗೊಂದಲ. ನಾನು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಇನ್ನು ಮುಂದಕ್ಕೆ. ಸ್ವಾಮೀಜಿ ಅವರೇ, ತಮ್ಗೆ ಚೈತ್ರ ಕುಂದಾಪುರ ಅವರ ಪರಿಚಯ ಇದೆ, ಯಾಕಂದ್ರೆ ಬಹಳಷ್ಟು ಇದೆ ಅಲ್ವಾ? ಯಾಕಂದ್ರೆ ಬಹಳಷ್ಟು ವೇದಿಕೆಗಳಲ್ಲಿ ತಾವುಗಳು ಮತ್ತೆ ಚೈತ್ರ ಕುಂದಾಪುರ ಅವರು ಕಾಣಿಸಿಕೊಳ್ತೀರಾ, ಜೊತೆಗೆ ದಿಕ್ಸೂಚಿ ಭಾಷಣವನ್ನು ಕೂಡ ತಾವುಗಳು ಮಾಡ್ತೀರಾ ಅಂತ ಬಂದಾಗ ಅನ್ಕೊಂಡಿದ್ದೀರಾ ಸರ್ ಸ್ವಾಮೀಜಿ ಅವರೇ, ಚೈತ್ರ ಕುಂದಾಪುರ ಅವರು ಇಂತಹ ಒಂದು ನಾಟಕ ತಂಡವನ್ನ ಹಿಡಿದಿದ್ದಾರೆ, ಈ ರೀತಿ ವಂಚನೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂತಹ ವಿಚಾರ ತಮ್ಗೆ ಗೊತ್ತಾಗಿದ್ದು ಯಾವಾಗ? ಗೊತ್ತಾದಾಗ ಏನಾಯ್ತು? ಚೈತ್ರ ಕುಂದಾಪುರ ಅವರ ಬಗ್ಗೆ ಸ್ವಾಮೀಜಿ ಅವರ ರಿಯಾಕ್ಷನ್ ಏನ್ ಹೇಳ್ತೀರಾ ಸ್ವಾಮೀಜಿ? ಅಂದ್ರೆ ಚೈತ್ರ ಕುಂದಾಪುರ ಅವರು ಈ ವಂಚನೆಯನ್ನ ಮಾಡಿದ್ದಾರೆ ಅಂತ ನಮ್ಗೇನು ಗಮನಕ್ಕೆ ಬಂದಿಲ್ಲ. ಈಗಲೂ ನಮ್ಮ ಮನಸ್ಸಿಗೆ ಇರುವುದೇನು ಅಂತಂದ್ರೆ, ಇದ್ರೊಳಗೆ ಇರುವಂತ ಷಡ್ಯಂತ್ರ ಏನು ಅದನ್ನ ಸಿಸಿಬಿ ಪೊಲೀಸರು ಹೊರಗೆಡಬೇಕು ಅನ್ನುವ ಮಾತನ್ನ ಈಗಲೂ ದೃಢವಾಗಿ ಹೇಳ್ತೇವೆ ನಾವು. ಯಾಕೆ ಹೇಳ್ತೇವೆ ಅಂತಂದ್ರೆ, ಒಬ್ಬರ ಮೇಲೆ ಆರೋಪ ಬರುತ್ತಲ್ಲ, ಆ ಆರೋಪ ಹುರುಳಿಲ್ಲದಾಗ ಅದು ಆರೋಪ ಸಾಬೀತಾಗದಿದ್ರೆ, ನಾಳೆ ಅವರು ಆರೋಪದಿಂದ ವಿರಹಿತರಾಗಿ ಬಂದ್ರೆ ಇದೇ ಪ್ರಶ್ನೆಯನ್ನ ಯಾರಾದ್ರೂ ಎತ್ತುವುದಿಲ್ಲ. ಈಗ ನಾವುಗಳು ಮಾತಾಡ್ತಾ ಹೋಗುವಾಗ ಅವರಿಗೆ ಆ ರೀತಿ ಮಾಡಿದ್ದಾರೆ, ಈ ರೀತಿ ಮಾಡಿ ನಮ್ಗೆ ಹೇಗೆ ಗಮನಕ್ಕೆ ಬಂತು? ಯಾವಾಗ ನಮ್ಗೆ ನಮ್ಮ ಮೇಲೆ ಬಂತಲ್ಲ, ನಮ್ಮ ಮೇಲೆ ಬಂದಾಗ ಯಾಕೆ ಸುಮ್ಮನೆ ನಮ್ಮ ಹೆಸರು ಬಂತು? ಇದ್ರ ಅವಶ್ಯಕತೆ ಏನಿದೆ? ಈಗ ಯಾರೆಲ್ಲಾದ್ರೂ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ವಿಷಯ ಏನಿದೆ, ಗೋವಿಂದ ಬಾಬು ಪೂಜಾರಿ ಅವರಿಂದ ಈ ಸನ್ನಿವೇಶಗಳು ನಿರ್ಮಾಣ ಆಯ್ತು ಅಂದ್ರೆ ಅವರು ಹಣ ಕೊಟ್ಟಿದ್ದಾರೆ ಅಂತ ಆಯ್ತಲ್ಲ. ಈ ಹಣವನ್ನ ತಗೊಂಡವರು ಯಾರು ಅಂತಂದಾಗ ಈ ಮಧ್ಯವರ್ತಿಗಳು ಯಾರು ಇರ್ತಾರೋ ನೋಡಿ, ಇದ್ರ ಮಧ್ಯದಲ್ಲಿ ಬಂದು ಮೂಗು ತೋರಿಸಿ ಏನೆಲ್ಲ ಮಾಡ್ತಾರಲ್ಲ, ಅವರು ಸರಿಯಾಗಿ ತಿಳ್ಕೊಳ್ಬೇಕಲ್ಲ ನಿಮ್ಗೆ ಯಾರಿಂದ ಅನ್ಯಾಯ ಆಗಿದೆ. ಇಲ್ಲಿ ಸ್ವಾಮೀಜಿ ಯಾರು, ಯಾವ ಸ್ವಾಮೀಜಿಯ ಮೇಲೆ ಆರೋಪ ಬಂದಿದೆ ಅದನ್ನು ತಿಳ್ಕೊಳ್ಳದೇನೆ ಯಾರೋ ಒಬ್ಬರು ಮುಂಚೂಣಿಯಲ್ಲಿದ್ದಾರೆ ಅಂತ ನೇರ ಅವರಲ್ಲಿ ಕೇಳಿ ಆಮೇಲೆ ಅದಲ್ಲ ನೀವಲ್ಲ ಮತ್ತೊಬ್ಬರು ಅಂತ ಹೇಳಿದಾಗ ನೋವು ಆಗ್ತದೆ ಅಲ್ಲ, ಸಹಜವಾಗಿ ನೋವು ಆಗ್ತದೆ ಅಲ್ವಾ? ನಾವು ಮಾಡಿದ್ರೆ, ನಾವು ಅಂತಹ ತಪ್ಪುಗಳಲ್ಲಿ ಭಾಗಿಯಾಗಿದ್ರೆ ಸರಿ, ತಪ್ಪುಗಳೇ ಮಾಡದಿದ್ರೆ ನಾವು ಆ ತಪ್ಪುಗಳಲ್ಲಿ ಭಾಗಿಯಾಗಿದ್ದೇವೆ ಅಂತ ನೇರ ಆರೋಪ ಮಾಡಿದಾಗ ನೋವಾಗತ್ತಲ್ಲ. ಆ ನೋವಿಗೆ ಉತ್ತರ ಹುಡುಕಿಕೊಂಡು ನಾವು ಹೋಗಿರೋದು. ಇನ್ನೊಮ್ಮೆ ನಾವು ಇದಕ್ಕೆ ಸ್ಪಷ್ಟಪಡಿಸುವುದೇನು, ಈ ಪ್ರಕರಣಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಇದು ಎಲ್ಲೋ ನಡೆದ ಘಟನೆ, ನಮ್ಗೆ ಸಂಬಂಧ ಉಂಟು ಅಂತ ನಾವು ಅದರಲ್ಲಿ ಪಾತ್ರಧಾರಿಗಳೇ ಅಲ್ಲ, ನಮ್ಮ ಪಾತ್ರವೇ ಇಲ್ಲ, ನಾವು ಸಂಬಂಧ ಉಂಟು ಅಂತ ಹೇಗೆ ಹೇಳೋದು? ಯಾರೋ ಒಬ್ಬರು ಆರೋಪ ಮಾಡಿದಾಗ ಆರೋಪದ ಉತ್ತರಕ್ಕೆ ನಾವು ಸಿದ್ಧರಾಗಲೇಬೇಕಲ್ಲ, ಆರೋಪಕ್ಕೆ ಉತ್ತರ ಕೊಡ್ಬೇಕಲ್ಲ. ಆರೋಪಕ್ಕೆ ನಾವು ಉತ್ತರ ಕೊಡದಿದ್ರೆ ನಾಳೆ ನಮ್ಮ ಕೊಡಲಿಗೆ ಸುತ್ತಿಕೊಳ್ಳುವುದಿಲ್ವಾ? ಅದು ನಿಜ 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 ನಿಜ. ಈಗ ಈ ವಿಷಯ ಬಂತಲ್ಲ, ಈ ವಿಷಯ ಬಂದಾಗ ನಾವು ಗೋವಿಂದ ಬಾಪೂಜಾರಿ ಅವರಿಗೆ ಯಾಕೆ ಕರೆ ಮಾಡಿಲ್ಲ ಅಂತಂದ್ರೆ, ನಾವು ಇಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರಿಗೆ, ಅವರು ಯುವ ಬ್ರಿಗೇಡ್ನ ಸಂಸ್ಥಾಪಕರು, ಅವರು ನಮ್ಮ ತುಂಬಾ ಒಡನಾಟದಲ್ಲಿರುವಂತ ಒಬ್ಬ ರಾಷ್ಟ್ರವಾದಿ ಮನುಷ್ಯ. ಹಾಗಾಗಿ ಅವರಲ್ಲಿ ಯಾಕೆ ನಾವು ಮಾತಾಡಿದೆವು ಅಂತಂದ್ರೆ, ಅಭಿನವ ಹಾಲಸ್ವಾಮಿಗಳ ಹೆಸರು ಬಂದಾಗ ನಾಳೆ ಚಕ್ರವರ್ತಿಯವರ ಜೊತೆ ತಳಕು ಹೋಗ್ತದೆ, ಆವಾಗ ನಾವು ನಮ್ಮ ಒಡನಾಟದಲ್ಲಿರುವವರಲ್ಲಿ ನಾವು ಪ್ರಸ್ತಾವನೆ ಮಾಡಬೇಕು, ನಮ್ಮ ಸಂಬಂಧದಲ್ಲಿ ಯಾರೆಲ್ಲ ಇದ್ದಾರೆ, ಇಂತಹ ವಿಷಯಗಳು ಬಂದಾಗ ನಾವು ಕೇಳಬೇಕು. ಅದು ನಮ್ಮ ಧರ್ಮ ಇದೆ. ನಾವೊಬ್ಬರು ಗುರುಪೀಠದಲ್ಲಿದ್ದಾಗ ಈಗ ಎಲ್ರು ನಮ್ಮನ್ನ ಸಂಬೋಧಿಸುವುದು ಗುರುಗಳು ಅಂತ, ಆ ಗುರುಗಳು ಅನ್ನುವ ಶಬ್ದದಲ್ಲಿರುವಾಗ ನಾವು ಅದನ್ನ ಎಲ್ಲವನ್ನೂ ವಿಷಯವನ್ನ ವಿಶದೀಕರಿಸಬೇಕು, ಅದು ನಮ್ಮ ಧರ್ಮ ಇದೆ. ಹಾಗಾಗಿ ಚಕ್ರವರ್ತಿಯವರ ಜೊತೆ ಮಾತಾಡಿದೆವು, ಅವಾಗ ಅವರು ಒಂದಷ್ಟು ವಿಷಯವನ್ನ ನಮ್ಗೆ ವಿಶದೀಕರಿಸಿದ್ರು, ಈಗಾಗಲೇ ಅದನ್ನ ಪ್ರಸ್ತುತ ಮಾಡಿದ್ದೇವೆ. ಸಿಟಿ ರವಿ ಅವರಿಗೆ ಹೇಳಿದ್ದೇವೆ, ಅವರು ಇದನ್ನ ವಿಚಾರಿಸಿಕೊಳ್ತಾರೆ ಅಂತ ಬಂತು. ಆಮೇಲೆ ಅವರು ನಮ್ಗೆ ಹೇಳಿರೋದು, ನಿಮ್ಗೆ ಚೈತ್ರ ಕುಂದಾಪುರ ಸಂಪರ್ಕ ಇದ್ರೆ ನೀವು ಒಂದು ಮಾತಾಡಬಹುದಲ್ವಾ ನೇರ ಅಂತ. ಹೌದು, ನಾವಂದ್ರೆ ಅವರು ಈ ಹಿಂದೆ ಒಂದು ಲವ್ ಜಿಹಾದ್ ವಿಷಯದಲ್ಲಿ ಒಂದು ಪುಸ್ತಕವನ್ನು ಹೊರಗೆ ತಂದ್ರು, ಪ್ರೇಮ ಪಾಶ ಅಂತ. ಆ ಪುಸ್ತಕಕ್ಕೆ ನಾವು ಮುನ್ನುಡಿ ಬರೆದಿದ್ದೇವೆ.
ಹಾಗಾಗಿ ನಮ್ಗೆ ಒಡನಾಟ ಇರುವುದರಿಂದ ನಾವು ನೇರ ಕರೆ ಮಾಡಿ ಅವರಿಗೆ ಕೇಳಿದ್ದೇವೆ. ಓಕೆ. ಗೋವಿಂದ ಬಾಬು ಪೂಜಾರಿ ಅವರಿಗೆ ಈ ರೀತಿ ಆಗಿದೆ ಅಂತ ವಿಷಯಗಳು ಬರ್ತಾ ಇದೆ ಚೈತ್ರ, ಏನಿದ್ರು ನೀವು ಮುಕ್ತವಾಗಿ ಹೇಳಿ ಚೈತ್ರ, ಏನಿದ್ರು ಅದನ್ನು ನಾವು ವಿಚಾರಿಸಿಕೊಳ್ಬೇಕು ಅಂತ ಇದನ್ನು ಕೇಳಿದ್ದೇವೆ. ಆಗ ಅವರು ಖಂಡಿತವಾಗಿ ನಮ್ಮಲ್ಲಿ ನಿರಾಕರಿಸಿದ್ದಾರೆ. ಈಗ ಒಮ್ಮೆ ನಿರಾಕರಿಸಿದ ಮೇಲೆ ನಾವು ತನಿಖಾಧಿಕಾರಿಗಳಲ್ಲ ಅಥವಾ ನಾವು ಯಾರೂ ಅಲ್ಲ. ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರುವವರು. ನಾವು ಕೇಳುವಾಗ ನಮ್ಗೆ ಅದಕ್ಕೆ ಉತ್ತರ ಬಾರದೇ ಇದ್ದಾಗ ಓ ಸರಿ, ಇನ್ನೊಮ್ಮೆ ಯಾರ ಮನಸ್ಸನ್ನು ನೋಯಿಸ್ಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಹಾಗಾಗಿ ಅದನ್ನ ಅಲ್ಲಿಗೆ ಬಿಟ್ಟೆವು. ಯಾವಾಗ ನಮ್ಮ ಹೆಸರು ಈಗ IT ಸೆಲ್ಗೆ ಹೋಗಿದೆ ಎನ್ನುವ ಪತ್ರದಲ್ಲಿ ಉಲ್ಲೇಖ ಆಗಿದಲ್ಲ, ಆವಾಗ ನೋಡಿ ಇದನ್ನೆಲ್ಲ ಹೇಳಬೇಕಾಗಿ ಬಂತು ಅಷ್ಟೇ. ನಮ್ಗೆ ನೋವದು. ನಿಜ ನಿಜ ನಿಜ. ಓಕೆ ಓಕೆ. ಈಗ ಆ ಪತ್ರ ಕೂಡ ಕೆಲವೆಲ್ಲ ಮಾಧ್ಯಮಗಳಲ್ಲಿ ನಾವು ವಿಚಾರಿಸುವಾಗ ಅವರೇ ಬರ್ದಿದ್ದಾರ, ಅದು ಯಾರು ಬರ್ದದ್ದು, ಏಕೆ ಬರ್ದದ್ದು, ನಮ್ಮ ಹೆಸರು ಏಕೆ ಉಲ್ಲೇಖವಾಯಿತು, ಇದನ್ನ CCB ಅಧಿಕಾರಿಗಳು ಅದನ್ನ ಪ್ರಸ್ತುತಪಡಿಸಬೇಕು. ಯಾಕೆಂದ್ರೆ ಅವರು ತನಿಖಾಧಿಕಾರಿಗಳು ಇದರಲ್ಲಿ. ಓಕೆ, ರೈಟ್ ರೈಟ್ ರೈಟ್. ಇಲ್ಲಿ ಅಮೌಂಟ್ ಕೂಡ ಪ್ರಸ್ತಾಪ ಆಗುತ್ತೆ ಅನ್ನುವಂಥದ್ದು ನಾನು ಕೇಳ್ಪಟ್ಟೆ. ಅಂದ್ರೆ ಚೈತ್ರ ಅವರು ಫೋನ್ ಮಾಡಿ ನಿಮ್ ಜೊತೆ ಮಾತಾಡಿದಾಗ ಸ್ವಾಮೀಜಿ, ಅಲ್ಲಿ ಅಮೌಂಟ್ಗಳು ಕೂಡ ಪ್ರಸ್ತಾಪ ಆಗುತ್ತೆ, 1.5 ಕೋಟಿ ಅಥವಾ 3 ಕೋಟಿ ಅನ್ನುವಂಥ ವಿಷಯ. ಈ ವಿಚಾರ ಏನಿದು? ಅಂದ್ರೆ ಸತ್ಯಜಿತ್ ಸುರತ್ಕಲ್ ಅವರು ನಮ್ಗೆ ಕರೆ ಮಾಡಿ ಹೇಳುವಾಗ 1.5 ಕೋಟಿ ರೂಪಾಯಿ ಸ್ವಾಮೀಜಿ ಅವರು ತಗೊಂಡಿದ್ದಾರೆ ಅಂತ ಮಾತು ಬಂತಲ್ಲ, ಆ ಮಾತು ಬರುವಾಗ ನಾವೇ ತಗೊಂಡಿದ್ದೇವೆ ಅಂತ ಬಂದಾಗ ನಾವು ಅಲರ್ಟ್ ಆದೆವು ಅಂತ ಈಗಲೂ ಹೇಳಿದ್ದು ಅದನ್ನ. ಆ 1.5 ಕೋಟಿ ತಗೊಂಡಿರೋದು ಈಗ ಗೊತ್ತಾದದ್ದು. ನಾವು ಈ ಸುತ್ತು ಬಳಸಿ ಈ ವಿಷಯವನ್ನ ವಿಶದೀಕರಿಸ್ತಾ ಹೋಗುವಾಗ ಅವರು ಹೇಳಿರೋದು ಅದು ಅಭಿನವ ಹಾಲಸ್ವಾಮಿಗಳು ಅಂತ ಹೇಳಿದ್ರು. ಈ ಅಭಿನವ ಹಾಲಸ್ವಾಮಿಗಳು ಮಾಡಿದ್ರು ಕೂಡ ತಪ್ಪೇ ಅಲ್ವಾ? ಯಾರು ಮಾಡಿದ್ರು? ಈಗ ನಾವಲ್ಲ, ಯಾರು ಮಾಡಿದ್ರು ತಪ್ಪೇ. ತಪ್ಪನ್ನು ಯಾರು ತಪ್ಪನ್ನು ಒಪ್ಪಿಕೊಂಡು ಈಗ ಗೋವಿಂದ ಬಾಬು ಪೂಜಾರಿ ಅವರು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳು, ಅವರೇನು ಸಾಮಾನ್ಯದವರಲ್ಲ, ಒಂದು ಉದ್ಯಮಿ, ಅವರಿಗೂ ಅವರದ್ದಾದ ಗೌರವ ಇದೆ. ಈಗ ಇವರಿಂದ ತಪ್ಪಾಗಿದೆ ಅಂತ ಇವರು ತಪ್ಪು ಯಾರಲ್ಲಿ ಹೇಳಬೇಕು? ಅವರಲ್ಲೇ ಹೇಳಬೇಕು. ನಮ್ಮಲ್ಲಿ ಹೇಳಿ ಏನ್ ಪ್ರಯೋಜನ? ನಾವು ಈ ವಿಷಯಕ್ಕಾಗಿ ಅವರಿಗೂ ಕರೆ ಮಾಡಿದ್ದೇವೆ, ಅವರದ್ದು ನಾಟ್ ರೀಚೇಬಲ್. ಹಾಗಾಗಿ ಅವರಲ್ಲಿ ಇದನ್ನ ನಮ್ಗೆ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೀಗಾದಾಗ ನಮ್ಮ ಮನಸ್ಸಿಗೆ ನೋವಾದದ್ದೇನು? ಈಗ ಸ್ವಾಮೀಜಿ ಅವರು 1.5 ಕೋಟಿ ರೂಪಾಯಿ ತಗೊಂಡು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಂದ್ರೆ ನಾಳೆ ಸಮಾಜ ಏನ್ ಭಾವಿಸಿಕೊಳ್ತದೆ? ತಪ್ಪಲ್ವೇ? ಹೌದಪ್ಪ. ನಾವು ಈ ಒಳ್ಳೆ ಬಟ್ಟೆಯನ್ನ ಹಾಕಿಕೊಂಡು ಸಮಾಜಕ್ಕೆ ನಮ್ಮ ಮಾರ್ಗದರ್ಶನವನ್ನ ಮಾಡ್ತಾ ಮಾಡ್ತಾ ನಾವುಗಳೇ ಇದ್ರ ಸುಳಿಯಲ್ಲಿ ಬಿದ್ರೆ ನಾಳೆ ಸಮಾಜ ಎಲ್ಲರೂ ಚೀತುವನ್ನಲ್ವಾ? ಆ ನೋವಿಗಾಗಿ ನಾವು ಇಷ್ಟು ಹರಸಾಹಸ ಪಟ್ಟದ್ದಿದ್ರೊಳಗೆ ನೋಡಿ ನಮ್ಮದೇ ಹೆಸರು ಬಂತು. ಈಗ ನಮ್ಮ ಜೊತೆ ಒಬ್ರು ಉಪನ್ಯಾಸಕರು ಗುರುತಿಸಿಕೊಳ್ತಾರೆ, ಅಥವಾ ಅವರ ಜೊತೆಗೆ ನಮ್ಮ ಭಾವಚಿತ್ರ ಇದೆ, ಅಥವಾ ಅವರ ಜೊತೆಗೆ ನಮ್ಮ ಭಾವಚಿತ್ರ ಇದೆ ಅಂತ ಅಂದ ಕೂಡ್ಲೆ ಯಾರು ಆರೋಪಿಗಳಾಗಲ್ಲ, ಯಾರು ಅಪರಾಧಿಗಳು ಆಗಲ್ಲ. ನಾವು ತಪ್ಪು ಮಾಡಿದ್ರೆ ತಾನೇ ನಾವು ಆರೋಪಿಗಳು ಅಪರಾಧಿಗಳು ಆಗುವುದು. ಕಾನೂನು ಬೇರೆ ಬಿಡಿ, ದೇವರ ಎದುರು ಒಂದು ಇದೆಯಲ್ಲ, ಸತ್ಯ ಎನ್ನುವುದು ಯಾವುದು? ಕಾನೂನು ಬಿಡಿ, ಕಾನೂನನ್ನು ಹೊರತಾಗಿ ಮಾತಾಡೋಣ ನಾವು. ಈಗ ದಿನಕರ್ ಶೆಟ್ರು ಕಾನೂನಿನ ಬಗ್ಗೆ ಮಾತಾಡ್ತಾರೆ, ಹೌದು, ಅವರು ಅದನ್ನ ಅರಿತುಕೊಂಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ನಾವು ಕಾನೂನು ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಲ್ಲ, ನಾವು ದೇವರನ್ನ ಅಧ್ಯಯನ ಮಾಡಿದ್ದೇವೆ. ದೇವರ ಎದುರು ನಾವು ಪ್ರಾಮಾಣಿಕೃತವಾಗಿ ನಾವು ದೇವರ ಪೂಜೆ ಮಾಡಿ ದೇವರ ಎದುರು ನಿಲ್ಲುವಾಗ ನಾನು ಮಾಡಿದ ತಪ್ಪನ್ನು ದೇವರಿಗೆ ಹೇಳಲೇಬೇಕು. ನಾನು ದೇವರ ಎದುರು ನಾನು ಮುಚ್ಚಿ ಹಾಕ್ಲಿಕ್ಕೆ ಆಗುದಿಲ್ವಲ್ಲ. ಇದಕ್ಕೋಸ್ಕರ ಎಷ್ಟು ಸೆನ್ಸ್ ಆಗಿದ್ದು ನಾವು, ಬೇರೆ ಏನೂ ಅಲ್ಲ ಅಲ್ವಾ? ಆದ್ರೆ ಎಲ್ಲೋ ಒಂದ್ ಕಡೆ ತಮ್ಮ ಹೆಸರು ಬರುತ್ತೆ, ಐಟಿಗೆ ಬರೆದಂತ ಪತ್ರದಲ್ಲಿ ತಮ್ಮ ಹೆಸರು ಬರುತ್ತೆ ಅಂತ ಬಂದಾಗ ಅದು ಚರ್ಚೆಗೆ ಆಗಿರುವಂತದ್ದು. ಜೊತೆಗೆ ಅದು ನೋವಾಯಿತು, ಅದು ನಮಗೆ ನೋವಾಯಿತು. ನಾವು ವಿಶದೀಕರಿಸಿದ್ದು ಚೈತ್ರ ಹೀಗೀಗ ಆಗಿದೆ ಅಂತ ಬರ್ತಾ ಇದೆ. ಆವಾಗ ಅವ್ರು ಏನ್ ಹೇಳಿದ್ರು ನಮ್ಗೆ, ನಿಮ್ಗೆ 3 ಕೋಟಿ ಬಂತ? ಹೌದಾ, ಹಿಂದೆ 2 ಕೋಟಿ ಇತ್ತು, ಈಗ 3 ಕೋಟಿ ಆಯ್ತು, ಇನ್ನು 4, 5, 6 ಎಲ್ಲ ಆಗ್ತದೆ ಸ್ವಾಮೀಜಿ. ಆಮೇಲೆ ಮುಂದುವರಿಸಿ ಕೇಳಿದ್ದೇವೆ, ಯಾಕಮ್ಮ ಇದೆಲ್ಲ ರೂಮರೇ ಇರ್ಲಿ, ಯಾಕಾಗಬೇಕು? ಈಗ ನಾವು ಮಾಡಿಲ್ಲ ಅಂದ್ರೆ ನಿನ್ನ ಹೆಸರು ಯಾಕೆ ಇದಕ್ಕೆ ತಳಕ್ ಹಾಕಬೇಕು ಅಂತ ಕೇಳಿದಾಗ ಅವರು ಹೇಳಿದ್ದು, ಇಂದಿರಾ ಕ್ಯಾಂಟೀನ್ ಏನೋ ಒಂದು ಅವ್ಯವಹಾರ ಇದೆ, ಅದರಲ್ಲಿ ಈ ನಮ್ಮನ್ನ ಎಳೀತಾ ಇದ್ದಾನೆ ಅಂತ ಹೇಳಿದ್ದು. ಅದನ್ನು ವಿಶದೀಕರಿಸಿದೆವು ನಾವು. ನಮ್ಮಲ್ಲಿ ಹೇಳಿದ್ರಲ್ಲ, ನಾವು ಹೇಳಬಾರ್ದಲ್ಲ, ಅದು ನಾವು ಅದನ್ನು ಹೇಳಿದೆವು. ಯಾಕೆ ಹೇಳಿದೆವು ಅಂತಂದ್ರೆ ನಮ್ಗೆ ನೋವಾಯ್ತಲ್ಲ. ನಾವು ಇಲ್ಲದ ಪ್ರಕರಣದಲ್ಲಿ ನಮ್ಮ ಹೆಸರು ಬಂತಲ್ಲ, ಅವಾಗ ನಮ್ಗೆ ನೋವಾಗ್ತದೆ. ನೋವಾದಾಗ ಏನ್ ಘಟನೆ ನಡೆದಿದೆಯೋ ಅದನ್ನ ಮುಕ್ತವಾಗಿ ಹೇಳಬೇಕು. ಆ ಮುಕ್ತವಾಗಿ ಹೇಳಬೇಕಾದ್ರೆ ನಾವು ಸತ್ಯವನ್ನೇ ಹೇಳಬೇಕಲ್ಲ. ಇದು ಈಗ ಅದಕ್ಕಾಗಿ ನಾವು ಈ ಸತ್ಯವನ್ನ ವಿಶದೀಕರಿಸಿ. ಇದು 2 ತಿಂಗಳ ಹಿಂದೆ ನಡೆದಿರುವಂತಹ ಘಟನೆ ಸ್ವಾಮೀಜಿ.
ಹೌದು. Okay. ಅಂದ್ರೆ ನೋಡಿ, ಹಾ. ಈಗ ಇದು ನಮ್ಮ ಪ್ರಕರಣ, ಅಂದ್ರೆ ನಮ್ಮ ವಿಷಯ ಬಂದದ್ದು ಜುಲೈ ಅವರು ಮೆನ್ಷನ್ ಮಾಡಿದ್ರಿಂದ ಹೇಳುವುದು ಹಾ. 29ಕ್ಕೆ ಬಂದಿದೆ. ಇದು ಬಹಳ ದೊಡ್ಡ ವಿಷಯ, ಇದೇನು ಸಾಮಾನ್ಯ ವಿಷಯವಲ್ಲ. ಹಾ. ಈಗ 3.5 ಕೋಟಿಯೋ 5 ಕೋಟಿಯೋ ಅವರು ಕೊಟ್ಟಿದ್ದಾರೆ ಅಂದ್ರೆ ಅವರು ಹಾರ್ಡ್ ಕ್ಯಾಶ್ ಅನ್ನು ಕೊಟ್ಟಿದ್ದಾರೆ ಅಂತ ಅಲ್ವಾ ಈಗ ಎಲ್ಲ ವಿಷಯಗಳು ನಮ್ಗೆ ಬರೋದು. ಹೌದು. ಈಗ ಅವರಿಗಾದ್ರೂ ನಮ್ಮ ಜಿಲ್ಲೆಯ ರಾಜ್ಯಾಧ್ಯಕ್ಷರು, ಹಾ ಈಗ ನಮ್ಮ ಜಿಲ್ಲೆಯ ರಾಜ್ಯಾಧ್ಯಕ್ಷರು ಯಾರಲ್ಲಾದ್ರೂ ಒಂದು ವಿಷಯವನ್ನ ಪ್ರಸ್ತಾವನೆ ಮಾಡಬಹುದಲ್ವಾ? ಅಷ್ಟು ದೊಡ್ಡ ಉದ್ಯಮಿಗಳು ಈ ವಿಷಯದಲ್ಲಿ ಯಾಕೆ ಸಿಲುಕ ಹಾಕೊಳ್ತಾರೆ? ಕೋಟ ಶ್ರೀನಿವಾಸ ಪೂಜಾರಿ ಅವರು ಹತ್ತಿರನೇ ಇದ್ದಾರೆ, ಒಬ್ಬ ಸಭ್ಯ ನಾಯಕ, ಅವರಲ್ಲಿ ಕೇಳಬಹುದಲ್ವ? ಯಾವಾಗ ಫೋನಿಗೂ ಸಿಗ್ತಾರೆ ಅವರು. ಈ ಪ್ರಕರಣದಲ್ಲಿ ಇಂತಹ ಎಲ್ಲ ವಿಷಯ ನಾವು ರಾಜಕೀಯ ಮಾತಾಡೋದೇ ಬೇಡ ಇದ್ರಲ್ಲಿ, ಅದನ್ನ ಬದಿಗೆ ಹಾಕುವ, ಪಕ್ಷ ಇನ್ನೊಂದು ಮತ್ತೊಂದೆಲ್ಲ ಬದಿಗೆ ಹಾಕುವ. ಜನಸಾಮಾನ್ಯರಿಗೆ ಏನು ಬೇಕು? ಜನಸಾಮಾನ್ಯರಿಗೆ ಬೇಕಾದದ್ದು ಸತ್ಯ ಅಷ್ಟೇ. ಯಾರು ವಂಚಿಸಿದ್ದಾರೆ, ಯಾರು ಇದರಿಂದ ದೋಷಕ್ಕೊಳಗಾಗಿದ್ದಾರೆ, ಯಾರು ಇಂತಹ, ಈಗ ನೋಡಿ ನಮ್ಗೆ ನಮ್ಮ ಫೋನ್ ನಂಬರ್ ಅನ್ನ ಎಲ್ಲ ಮೀಡಿಯಾಗಳು ಬ್ಲರ್ ಮಾಡದೇನೆ ಅದನ್ನ ಪ್ಲೇ ಮಾಡಿದ್ದಾವೆ. ಯಾವುದು ಈ ವೆಬ್ ನ್ಯೂಸ್ ಇದ್ದಾರೆ ಇದ್ರಲ್ಲೆಲ್ಲ. ಈಗ ನಮ್ಗೆ ರಾಬಿರಿ ಫೋನ್ ಬರ್ತದೆ, ನೀವು ಒಬ್ರು ಸ್ವಾಮೀಜಿನ ಹೀಗೆ ಮಾಡೋದ ಅಂತ ಹೇಳ್ತಾರೆ. ಇದಕ್ಕೆ ಎಷ್ಟು ಉತ್ತರ ಕೊಡಬಹುದು ಹೇಳಿ ನೋಡೋಣ. ಸತ್ಯವೇ ಆದ್ರೂ ಮಾತಾಡ್ತಾನೆ ಇರ್ಬೇಕಲ್ಲ. 6 ಗಂಟೆಯಿಂದ ಮಾತಾಡ್ತಾ ಇದ್ದೇವೆ, ನೋವಾಗೋದಿಲ್ವಾ? ನಿಜ 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 ಇಷ್ಟೇ ವಿಷಯ. ಎಸ್ ಎಸ್ ಸ್ವಾಮೀಜಿ, ಬರ್ತೇನೆ.